ಸಂಸದ ತೇಜಸ್ವಿ ಸೂರ್ಯ ಬನ್ನಂಜೆ ಗೋವಿಂದಾಚಾರ್ಯ ಸ್ಮಾರಕ ಗ್ರಂಥಾಲಯಕ್ಕೆ ಭೇಟಿ ನೀಡಿದರು. ಬಳಿಕ ಮಾತನಾಡಿದ ಅವರು, ಭಾರತೀಯ ತತ್ವಶಾಸ್ತ್ರ ತುಂಬಾ ಗಹನವಾದ ವಿಚಾರ. ಆಲ್ಬರ್ಟ್ ಐನ್ಸ್ಟೀನ್ನೇ ಮೊದಲಾದ ಜಗತ್ತಿನ ಅನೇಕ ತತ್ವಶಾಸ್ತ್ರಜ್ಞರು, ಇತಿಹಾಸಕಾರರು ಇದನ್ನು ಕಂಡು ಅತ್ಯಂತ ನಿಬ್ಬೆರಗಾಗಿದ್ದಾರೆ. ನಮ್ಮ ದಾರ್ಶನಿಕರು, ಅದರಲ್ಲೂ ಆಚಾರ್ಯತ್ರಯರ ವಿಚಾರಧಾರೆಗಳು, ಸಂದೇಶಗಳು ಭಾರತೀಯ ಸನಾತನ ಧರ್ಮ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಲು ಬಹಳ ಮೌಲಿಕ ಕೊಡುಗೆಗಳನ್ನು ನೀಡಿದೆ. ಈ ನಂತರ ಬನ್ನಂಜೆಯವರಂಥ ಶ್ರೇಷ್ಠ ವಿದ್ವಾಂಸರು ಈ ಜ್ಞಾನವನ್ನು ತಮ್ಮ ಅನನ್ಯ ಅಧ್ಯಯನ, ಸಂಶೋಧನೆ, ಕೃತಿರಚನೆ, ಸಾವಿರಾರು ಗಂಟೆಗಳ ಪ್ರವಚನವೇ ಮೊದಲಾದವುಗಳ ಮೂಲಕ ಈ ತತ್ವಜ್ಞಾನವನ್ನು ಪಾಮರರಿಗೂ ಸುಲಭವಾಗುವ ರೀತಿಯಲ್ಲಿ ಉಣಬಡಿಸಿ ಮಹದುಪಕಾರ ಮಾಡಿದ್ದಾರೆ ಎಂದು ತೇಜಸ್ವಿ ಸೂರ್ಯ ಹೇಳಿದರು. ಉಡುಪಿ ಭೇಟಿ ನೀಡಿದ ಸಂಸದ ತೇಜಸ್ವಿ ಸೂರ್ಯ ರಾಜ್ಯದಲ್ಲಿ ಅಪರೂಪ ಎಂಬಂತೆ ಜಿಲ್ಲಾ ಗ್ರಂಥಾಲಯಕ್ಕೆ ಡಾಕ್ಟರ್ ಬನ್ನಂಜೆಯವರ ಹೆಸರನ್ನು ಇಟ್ಟು ಅವರನ್ನು ಗೌರವಿಸುವುದರ ಜೊತೆಗೆ ತತ್ವಶಾಸ್ತ್ರ ಅಧ್ಯಯನ ಹಾಗೂ ಓದಿಗೆ ಪ್ರತ್ಯೇಕ ವಿಭಾಗವನ್ನು ಇಟ್ಟಿರುವುದು ಅತ್ಯಂತ ಶ್ಲಾಘನೀಯ ಎಂದರು. ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ ದ್ವಿತೀಯ ಪುಣ್ಯತಿಥಿಯ ಪ್ರಯುಕ್ತ ತೀರಾ ಆಕಸ್ಮಿಕ ಎಂಬಂತೆ ಉಡುಪಿ ಭೇಟಿಯಲ್ಲಿದ್ದ ತೇಜಸ್ವಿ ಅವರು ಬನ್ನಂಜೆ ಗೋವಿಂದಾಚಾರ್ಯ ಸ್ಮಾರಕ ಜಿಲ್ಲಾ ಕೇಂದ್ರ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಬನ್ನಂಜೆಯವರ ಪುತ್ಥಳಿಗೆ ಮಾಲಾರ್ಪಣೆ ಕೈದು ದೀಪ ಬೆಳಗಿ ಸದಾಶಯದ ನುಡಿಗಳನ್ನು ಆಡಿದರು. ಶತಮಾನ ಕಂಡಂತಹ, ನಮ್ಮ ತಲೆಮಾರು ಕಂಡಂತಹ ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿಗಳಲ್ಲಿ, ವಿದ್ವಾಂಸರಲ್ಲಿ ಬನ್ನಂಜೆ ಗೋವಿಂದಾಚಾರ್ಯರು